ವಿರಾಮದ ಮತ್ತೆ ನಡೆಯಲ ಪ್ರೀಮಿಯಂ ರಿಫೈಂಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸುರೇಶ್ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಇಂದ್ರ ಮ್ಯಾಮ್ ಸಾಗಲಾಗುವಂತಹ ಒಂದು ದೋಸೆ ಅಂತವ್ರು ರೆಡಿ ಮಾಡಿ ಇಟ್ಟಿದ್ದಾರೆ. ಈಗ ಇನ್ನೊಂದು ಡಿಶ್ ಮಾಡ್ತಾರೆ, ಏನು ಅಂತ ಅವ್ರ ಜೊತೆ. ಎಸ್ ಮ್ಯಾಮ್, ಇವಾಗ ಏನು ಕಲ್ಲಂಗಡಿಯ ಸಿಪ್ಪೆಯಿಂದ ಸುಕ್ಕ, ಕಲ್ಲಂಗಡಿ ಸಿಪ್ಪೆ ಸುಕ್ಕ ಅಂತ ಹೇಳಲ್ಲ, ಒಂದು ಕಲ್ಲಂಗಡಿ ಕಥೆಲ್ಲ. ಇವತ್ತು ಒಂದು ದೋಸೆ ಆಯಿತು, ಈಗ ಸುಕ್ಕ ರೆಡಿ ಮಾಡ್ತಿದ್ದಾರೆ. ಅದಕ್ಕೆ ಕಾಂಬಿನೇಷನ್ ಅಂತ, ದೋಸೆಗೆ ಕಾಂಬಿನೇಷನ್ ಅಂತ ಹೇಳಿದ್ರೆ ಅದರಿಂದಲೇ ಮಾಡ್ಕೊಳ್ಬೋದು, ಒಳ್ಳೆದಾಗ್ತದೆ. ಹಾಂ, ಓಕೆ. ಅಂದರೆ ನೀವೀಗ ಕಲ್ಲಂಗಡಿಯ ಸಿಪ್ಪೆಯನ್ನು ಕರೆಕ್ಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀರಾ? ಕಟ್ ಮಾಡಿದ್ದೇನೆ. ಓಕೆ, ಸ್ಟಾರ್ಟ್ ಮಾಡೋಲ್ಲ ಆದರೆ ಮಾಡು. ಓಕೆ, ಫಸ್ಟಿಗೆ ಎಂತ ಬೇಕು ನಿಮಗೆ? ಒಂದು ಬೇಯಿಸಲಿಕ್ಕೆ ಒಂದು ಪಾತ್ರೆ. ಓಕೆ, ಅದಕ್ಕೆ ನೀರು ಹಾಕ್ಕೊಳಕ? ಓಕೆ, ನೀರು ತುಂಬ ಬೇಡ, ಯಾಕಂತ ಹೇಳಿದ್ರೆ ಸುಕ್ಕ ಅಲ್ಲ, ಅದರಲ್ಲೇ ಬೇಯಲಿ. ಓಕೆ ಓಕೆ, ಅದರಲ್ಲಿ ಸ್ವಲ್ಪ ನೀರು ಬಿಡುತ್ತೆ ಅಂದಿಲ್ಲ? ನೀರು ಬಿಡಲ್ಲ, ಹಾಂ, ಓಕೆ. ಬಟ್ ಬೇಯುವಾಗ ಸ್ವಲ್ಪ ಜಾಸ್ತಿ ಇದ್ದರೆ ಬೇಡ ಅಂತೇಳಿ. ಸುಕ್ಕ ಟೈಪೇ ಬರಬೇಕಲ್ಲ? ಸ್ಪೂನ್ ಕೊಡಿ. ಓಕೆ, ಸಾಕಾಗುತ್ತಾ ನೀರು? ಚೂರು ಅಂದರೆ ನೀರು ವೇಸ್ಟ್ ಮಾಡೋದಕ್ಕೆ. ಹಾಂ, ಓಕೆ ಓಕೆ. ಅದಕ್ಕೆ ಎಷ್ಟು ಬೇಕು ನೀರು ಅಷ್ಟೇ ಇಟ್ಟು ಬೇಯುವಾಗಲೇ ನಾವು ಎಷ್ಟು ಬೇಕೋ ಅಷ್ಟೇ ಇಟ್ಕೊಂಡ್ರೆ ಬೆಟರ್ ಅಲ್ಲ? ಓಕೆ, ಚೂರು ಉಪ್ಪು ಹಾಕುವ. ಉಪ್ಪು ಜಾಸ್ತಿ ಬೇಡ, ಇದಕ್ಕೆ ಸ್ವಲ್ಪ ಬೇಯುವಾಗಲೇ ಉಪ್ಪು ಹಾಕೊಳ್ಳೋದಾ? ಸಾಕು, ಉಪ್ಪು ಮತ್ತು ಅದು, ಮತ್ತು ಸ್ವಲ್ಪ ನೀರುಳ್ಳಿ, ಟೊಮೆಟೊ ಈಗಲೇ ಒಟ್ಟಿಗೆ ಹಾಕೊಳ್ಳೋದಾ? ಹಾಂ, ಸ್ವಲ್ಪ ನೀರುಳ್ಳಿ ಬೇಯಲಿಕ್ಕೆ ಹಾಕುವ. ಹಾಂ, ಓಕೆ ಓಕೆ. ನಾವೇನು ಫ್ರೈ ಮಾಡಬೇಕು ಅಂತಿಲ್ಲ ಇದನ್ನೆಲ್ಲ? ಇಲ್ಲ ಇಲ್ಲ. ಹಾಂ, ಓಕೆ. ಇಲ್ಲ, ಕೆಲವರೆಲ್ಲ ಟೊಮೆಟೊ ಈರುಳ್ಳಿ ಎಲ್ಲ ಮೊದಲೇ ಫ್ರೈ ಮಾಡಿ ಆಮೇಲೆ ಇದನ್ನು ಹಾಕಿ. ಇದೊಂದು ಡಿಫ್ರೆಂಟ್ ಟೇಸ್ಟ್ ಇರ್ತದೆ. ಹಾಂ, ಓಕೆ. ಬೇಯುವಾಗಲೇ ಈ ಥರ ಮಾಡಿಕೊಳ್ಳೋದಲ್ಲ? ಉಪ್ಪು, ಟೊಮೆಟೊ, ನೀರುಳ್ಳಿ ಅದಕ್ಕೆ ಹಾಕಿದರೆ ಇತ್ತು. ಓಕೆ, ಇದಂತೂ ಈಗ ಈಗ ತರಕಾರಿದ್ದು ರೇಟು ಸಹ ಜಾಸ್ತಿ ಆಗಿದೆ ಅಲ್ಲ, ರೇಟ್ ಜಾಸ್ತಿ. ಅದಕ್ಕೋಸ್ಕರ ಇದು ಸಿಪ್ಪೆಯನ್ನು ಬಿಸಾಡದೆ ಮಾಡ್ಕೋಬೋದಲ್ಲ? ಯಾವ ಥರ ಬೇಕು ವೆರೈಟಲ್ಲಿ ಮಾಡಿ ನಮಗೆ ತಿನ್ಬೋದು. ಓಕೆ, ಇವಾಗಂತೂ ಎಲ್ಲದಕ್ಕೂ ರೇಟ್ ಜಾಸ್ತಿ ಆಗಿದೆ, ಹಾಗಾಗಿ ನಾವು ಈಸಿಯಲ್ಲಿ ಏನೇನು ಬಿಸಾಡೋ ಬದಲು ಕಸದಿಂದ ರಸ ಅಂತ ಹೇಳಿದಾಗ ರಸ ಮಾಡ್ಕೊಳ್ಳೋದು. ಬಿಸಾಡದೆ ಇದನ್ನು ಯಾವ ಥರ ಸಹ ಮಾಡ್ಬೋದು. ಹಾಂ, ಅದು ಎಷ್ಟೋ ವೆರೈಟಿ ಉಂಟು. ಹುಳಿ ಮೆಣಸು ಇಡ್ಬೋದು, ಪಲ್ಯ, ಉಪ್ಪು ಕರಿ, ಸುಕ್ಕ, ಹಾಂ, ಸಿಪ್ಪೆದ್ದು. ಹಾಂ, ಓಕೆ. ಎಂತ ಬೇಕಾದ್ರೆ ಮಾಡ್ಬೋದು. ಹಾಂ, ಹುಳಿ ಮೆಣಸು ಆ ಥರನೂ ಮಾಡ್ಕೊಳ್ಬೋದು. ಯಾವ ಥರ ಸಹ ಮಾಡಿ ತಿಂದರೆ ಸಹ ಟೇಸ್ಟು ಒಳ್ಳೆ ಚೆನ್ನಾಗಿ. ಖಾರ ಬೇಕಿದ್ದವರಿಗೆ ಅದೇ. ಹಾಂ, ಖಾರ ಅಂತ ಹೇಳಿದ್ರೆ ತುಂಬ ಜಾಸ್ತಿ ಖಾರ ಮಾಡ್ಬೋದು. ಹಾಂ, ಹುಳಿ ಮೆಣಸು ಅಂತ ಹೇಳಿದ್ರಲ್ಲ, ಅದು ಆ ಥರ ಮಾಡ್ಕೊಳ್ಬೋದು. ಅದಕ್ಕೆ ಬೇಕಾದ್ರೆ ಈಗ ಇವತ್ತು ನಾನು ಸುಕ್ಕ ಮಾಡಿ. ಸುಕ್ಕ ಮಾಡ್ತಿದ್ರು? ಓಕೆ. ಸುಕ್ಕ ಅಂತ ಹೇಳುವಾಗ ಅದಕ್ಕೆ ತೆಂಗಿನಕಾಯಿ ಎಲ್ಲ ಹಾಕ್ಲಿಕ್ಕೆ? ತೆಂಗಿನಕಾಯಿ ಎಲ್ಲ ಹಾಕಿ ಫಸ್ಟಿಗೆ ಇದೆಲ್ಲ ಐಟಮ್ಸ್ ಎಲ್ಲ ಗ್ರೈಂಡ್ ಮಾಡಬೇಕು. ಮತ್ತು ಲಾಸ್ಟ್ ಮೂಮೆಂಟಲ್ಲಿ ತೆಂಗಿನ ತುರಿ ಹಾಕಿ ಒಂದು 2 ನಿಮಿಷ ಬಂದರೆ ನಮ್ಮದು ಸುಕ್ಕರ್ ರೆಡಿ ಅಲ್ಲ? ಓಕೆ, ಇದು ಬೇಯ್ತಾ ಇರಲಿ. ನಾವೀಗ ಒಟ್ಟಿಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದಾ? ಮುಚ್ಚಲಿಡೋ ಸರ್. ಹಾಂ, ಓಕೆ. ಇದೀಗ ಬೇಯ್ತಾ ಇರಬೇಕಲ್ಲ, ನಾವು ಜೊತೆಗೆ ಮಿಕ್ಸ್ ಎಲ್ಲ ರೆಡಿ ಮಾಡ್ಕೊಳ್ಳೋದಾ? ಹಾಂ, ಮಿಕ್ಸಿ ರೆಡಿ ಮಾಡಿ. ಸಣ್ಣ ಜಾರ್. ಹಾಂ, ಚಿಕ್ಕ ಜಾರ್ ಬೇಕಲ್ಲ? ತುಂಬ ಇಂಗ್ರೀಡಿಯೆಂಟ್ಸ್ ಬೇಡ ಇದಕ್ಕೆ. ಹಾಂ, ನಾವು ಪದಾರ್ಥಕ್ಕೆ ಏನು ಹಾಕ್ತೀವಿ ಅಷ್ಟೇ ಸಾಕಾಗುತ್ತಲ್ಲ? ಒಂದು 2 ಬೆಳ್ಳುಳ್ಳಿಯನ್ನು ಹಾಕಿದ್ರೆ ಮತ್ತು ಹುಳಿ ಸಹ ಸ್ವಲ್ಪ ಸಾಕು, ತುಂಬ ಬೇಡ. ಇಷ್ಟು ಸಾಕು ಹುಳಿ. ಒಂಚೂರು ಒಳ್ಳೆ ಮೆಣಸು ಹಾಕಿದರೆ ಎಲ್ಲ ಒಳ್ಳೆಯದು, ಶೀತ ಎಲ್ಲ ಆಗೋದಕ್ಕೆ ಎಲ್ಲದಕ್ಕೆ. ಮತ್ತೆ ಒಳ್ಳೆ ಮೆಣಸು ಸ್ವಲ್ಪ ಖಾರ ಖಾರ ಸಿಕ್ಕಿದ್ರೆ? ಹಾಂ, ಖಾರ ಸಹ ಒಳ್ಳೆದಾಗ್ತದೆ. ಕೆಮ್ಮು ಕಫ ಎಲ್ಲ ಇದ್ದರೆ ಇದರಲ್ಲಿ ಗುಣ ಸಹ. ನಾವು ಯಾವಾಗಲೂ ಏನು ಹೊಟ್ಟೆ ತಿನ್ನಕ್ಕೆ ಏನೇ ಮಾಡಿದ್ರು ಸ್ವಲ್ಪ ಆರೋಗ್ಯ ನೋಡಿಕೊಂಡು. ಹೌದು, ಅದೆಲ್ಲ ಒಳ್ಳೆದಾಗ್ತದೆ. ಅದು ಎಲ್ಲದಕ್ಕೆ ಹಾಕ್ಬೋದು ಪೆಪ್ಪರ್. ಈಗ ಮತ್ತೆ ಒಂಚೂರು ಕೊತ್ತಂಬರಿ, ಓಕೆ, ಮತ್ತು ಸ್ವಲ್ಪ ಜೀರಿಗೆ. ಓಕೆ. ಕಾಯಿ ಮೆಣಸು ಬೇಕಿದ್ರೆ ಕಾಯಿ ಮೆಣಸು ಹಾಕ್ಬೋದು. ಹಾಂ, ಓಕೆ. ಇಲ್ಲದಿದ್ದರೆ ಒಣಮೆಣಸು ಕೂಡ ಹಾಕ್ಬೋದು. ಒಣಮೆಣಸು ಸಹ ಹಾಕ್ಬೋದು. ಖಾರ ಬೇಕಿದ್ರೆ ಖಾರ ಜಾಸ್ತಿ ಸಾಕ್ಬೋದು, ಒಳ್ಳೆ ಖಾರ ಬರ್ತದೆ. ಸ್ವಲ್ಪ ಖಾರ ಎಲ್ಲ ಇದ್ದರೆ ಚೆನ್ನಾಗಿರುತ್ತಲ್ಲ? ಖಾರ ಮಾಡಬೇಕು. ಇದಂದರೆ ಒಳ್ಳೆ ಖಾರ ಮೆಣಸು. ಹಾಂ, ಓಕೆ. ಅದಕ್ಕೆ ಒಂದು 3 ಹಾಕ್ತೇನೆ. 3 ಹಾಕೊಳ್ತಾರೆ? ಓಕೆ. ಮತ್ತು ಸ್ವಲ್ಪ ಬೇವಿನ ಸೊಪ್ಪು ಕಡಿಲಿಕ್ಕೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದು ಪುದೀನ, ಸ್ವಲ್ಪ ಪುದೀನ ಸೊಪ್ಪು. ಓಕೆ. ಸಾಕು, ಇಷ್ಟು ಹಾಕಿ ಗ್ರೈಂಡ್ ಮಾಡಿ. ತೆಂಗಿನಕಾಯಿ ಆಮೇಲೆ ಲಾಸ್ಟಿಗೆ ಹಾಕೋದಲ್ಲ? ಹಾಂ, ಲಾಸ್ಟಿಗೆ ಹಾಕುವ. ಇಷ್ಟನ್ನು ಇದನ್ನು ಗ್ರೈಂಡ್ ಮಾಡಿದರೆ ಸಾಕು. ನೀರು ಸ್ವಲ್ಪ ಹಾಕ್ಲಾ? ನೀರು ಬೇಡ, ಸುಕ್ಕ ಅಲ್ಲ? ಹಾಂ, ಅದೆಲ್ಲ ಮಿಕ್ಸ್ ಮಾಡುವಾಗ? ಅಲ್ಲ, ಬೇಡ. ಬೇಕಾಗೋದು? ಇದು ಹಾಗೆ ಡ್ರೈ ಆಗಿ ಮಾಡೋದಾ? ಹಾಂ, ಡ್ರೈ ಆಗಿ, ಅದು ಒಳ್ಳೆದಾಗ್ತದೆ. ಓಕೆ. ಹಾಗಾದರೆ ಇದನ್ನು ಮಿಕ್ಸ್ ಮಾಡಿ ಕೊಡಬೇಕಲ್ಲ ಈಗ? ಓಕೆ, ಇಷ್ಟು ಸಾಕಾಗುತ್ತಾ? ನಾವು ಡ್ರೈ ಆಗಿ ಮಾಡ್ಕೊಳ್ಳೋಣ. ನೀರು ಹಾಕದೆ 2 ಸಹ ಐಟಮ್ಸ್ ಮಾಡಿ. ಹಾಂ, 2 ಕೂಡ ನೀರೇ ಹಾಕೋದೇ ಅಲ್ಲ? ಹಾಂ, ಮಾತ್ರ ಇದಕ್ಕೆ ಬೇಯುವಾಗ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡಿದ್ದೀವಲ್ಲ? ಅದಕ್ಕೆ ಸ್ವಲ್ಪ ಬೇಕು, ಅಂದರೆ ತುಂಬ ಬೇಡ ಅಂತ. ಸ್ವಲ್ಪ ಸರಿ. ಈಗ ತೆಂಗಿನ ತುರಿ ಹಾಕ್ತೇನೆ. ಓಕೆ.
ಹಾಂ, ತೆಂಗಿನ ತುರಿ ಹಾಕಿ ವಾಪಸ್ ಮಿಕ್ಸ್ ಮಾಡಬೇಕು. ಹೌದು. ಓಕೆ. ಅದು ಪಲ್ಯ ಅಂತ ಹೇಳಿದರೆ ತೆಂಗಿನ ತುರಿ ಹಾಕ್ಲಿಕ್ಕಿಲ್ಲ, ಹಾಂ, ಹೌದು. ಇದು ಸುಕ್ಕ ಅಲ್ಲ. ಹಾಂ, ಹೌದು. ತೆಂಗಿನ ತುರಿ. ಕೆಲವರು ಸುಕ್ಕ ಅಂತ ಹೇಳಿದರೆ ನಾನ್ ವೆಜ್ ಎಲ್ಲ ಇಷ್ಟಪಡ್ತಾರೆ, ಹಾಂ, ಹೌದು. ಅಂಥವರಿಗೆ ಇದನ್ನು ನಾನ್ ವೆಜ್ ಅಂತ ಹೇಳಿ ತಿನ್ಬೋದು. ಹಾಂ, ಹೌದು. ಕೆಲವೊಮ್ಮೆ ಚಿಕನ್ ಬೇಕು, ಮಟನ್ ಬೇಕಂತ ಹೇಳೋರು ಅದನ್ನು ಎನಿಸಿ ತಿನ್ಬೋದು. ವೆಜ್ಜಿನವರಿಗೆಲ್ಲ ಕೂಡ ಈ ಥರ ಹಾಂ, ವೆಜ್ಜಿನವರು ಅಂತ ಹೇಳಿದರೆ ಈ ಥರ ಮಾಡಿ ತಿನ್ಬೋದು. ಓಕೆ. ಇದು ಸ್ವಲ್ಪ ಗ್ರೈಂಡ್ ಆದರೆ ಸಾಕು, ಒಂದು ಅರ್ಧ ಗಂಟೆ. ಹಾಂ, ಓಕೆ. ಸಾಕಾಗುತ್ತಾ? ಸಾಕು ಒಂದು 2 ಸುತ್ತು ತಿರುಗಿ ಸಾಕಲ್ಲ? ಸಾಕು. ಓಕೆ. ಒಂದು ಕಲ್ಲಂಗಡಿಯ ಸಿಪ್ಪೆ ಅಂತೂ ಬೇಯ್ತಾ ಬರ್ತಾ ಉಂಟು. ಮಿಕ್ಸಿ ಅಂತೂ ಕೂಡ ರೆಡಿ ಆಗಿದೆಯಲ್ಲ? ಹೌದು. ಅದಕ್ಕೆ ನೀರು ಅಂತ ಹೇಳಿದರೆ ಇದರಲ್ಲಿ ಉಳಿದ್ರೆ ಈ ನೀರನ್ನು ಸಾಕ್ಬೋದು. ಹಾಂ, ಓಕೆ ಓಕೆ ಓಕೆ. ಓಕೆ, ಆಲ್ಮೋಸ್ಟ್ ಈಗ ಬೆಂದಿದೆ ಅಂತ ಕಾಣುತ್ತಲ್ಲ, ನೋಡೋಣ. ಓಕೆ, ನೀರೆಲ್ಲ ನೋಡಿ ಡ್ರೈ ಆಗಿದೆ. ಹಾಂ, ಡ್ರೈ ಆಗಿದೆ. ಅದಕ್ಕೆ ಡ್ರೈ ಆಗಬೇಕಾ? ಹಾಂ, ಇಷ್ಟು ಡ್ರೈ ಆದರೆ ಒಳ್ಳೇದು ಸರ್, ಸುಕ್ಕ ಅಲ್ಲ, ಅದಕ್ಕಾಗಿ ಒಳ್ಳೇದಾಗ್ತದೆ. ನೀರೇ ಅದಕ್ಕೆ ಜಾಸ್ತಿ ನೀರು ಸಹ ಬೇಡ, ಅಂದರೆ ವೇಸ್ಟ್ ಆಗ್ತದಲ್ಲ ಜಾಸ್ತಿ ನೀರಿಟ್ಟರೆ. ಹಾಂ, ಅದೇ ಅದೇ. ಅದಕ್ಕಾಗಿ ಎಷ್ಟು ಬೇಕೋ ಅಷ್ಟೇ ಇಟ್ಟರೆ ಸಾಕು. ಹಾಂ, ಓಕೆ. ಇದೊಂಥರ ಪಲ್ಯ ಟೈಪ್ ಬರುತ್ತೆ ನೋಡಿ. ಹಾಂ, ಪಲ್ಯ ಅಂತ ಹೇಳಿದರೆ ಈಗ ನಾವು ಕಡ್ದು ಹಾಕಿ ಮಾಡೋದಲ್ಲ, ಅದಕ್ಕೆ ಸುಕ್ಕ ಅಂತ ಹೇಳ್ತೇವೆ. ಸುಕ್ಕ ಆಗ್ತದೆ. ಹೌದು ಹೌದು ಹೌದು. ಓಕೆ, ಈಗ ಇನ್ನೊಂದು ನೆಕ್ಸ್ಟ್ ಇನ್ನು ಇದಕ್ಕೆ ಸುಕ್ಕ ಮಾಡಲಿಕ್ಕೆ ಒಂದು ಒಗ್ಗರಣೆ ಹಾಕಲಿಕ್ಕೆ ಇದು ಆಯ್ತು. ಇದಕ್ಕೆ ಮಸಾಲೆ, ಅದೇ ಮಸಾಲೆ ಇನ್ನು ಒಗ್ಗರಣೆಗೆ ಹಾಕಿ ಮತ್ತೆ ಹಾಕಿ. ಹಾಂ, ಒಗ್ಗರಣೆ ಹಾಕಿ ಆಮೇಲೆ ಹಾಕೊಳ್ಳೋದು. ಓಕೆ. ಒಂದು ಪ್ಲೇಟ್ ಕೊಡಿ, ಅದಕ್ಕೆ ಶಿಫ್ಟ್ ಮಾಡೋ ಇದನ್ನು. ಅಂದರೆ ಈಗ ಒಗ್ಗರಣೆಯನ್ನು ಇದರಲ್ಲೇ ಮಾಡ್ಕೊಳ್ಳೋದು? ಇದರಲ್ಲಿ ಹಾಕಿ ಮತ್ತೆ ಇದು ಕರ್ದದ್ದು ಮಸಾಲೆ ಉಂಟಲ್ಲ ಅದಕ್ಕೆ ಹಾಕಿ ಮತ್ತೆ ಪುನಃ ಇದನ್ನು ಹಾಕ್ಲಿಕ್ಕೆ ಉಂಟು. ಓಕೆ, ಹಾಗಾಗಿ ಒಂದೇ ಪಾತ್ರೆಯಲ್ಲಿ ಮಾಡ್ಕೊಳ್ಳುವಂಥದ್ದು. ಹೌದು. ಹಾಗಾದರೆ ಇದನ್ನು ಹಾಕ್ತೀನಿ. ಹಾಂ, ಓಕೆ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿ. ತುಪ್ಪ ಬೇಕಾ? ಓಕೆ. ಕೇಸರಿವರ ತುಪ್ಪ ಒಂದು ಶುದ್ಧ ಹಸುವಿನ ತುಪ್ಪ ಸಾಕಾಗುತ್ತಾ? ಒಂದು ಸ್ಪೂನು ಸಾಕು, ಒಂಚೂರು ಹಾಕಿಬೇಕಾರೆ ಚೂರು. ಇದರಲ್ಲಿ ಸ್ವಲ್ಪ ನೀರುಳ್ಳಿ ಫಸ್ಟ್ ಹಾಕುವ. ಹಾಂ, ನೀರುಳ್ಳಿಯನ್ನು ಬೇಯಿಸ್ಕೊಂಡು ಆಮೇಲೆ ಹಾಕೊಳ್ಳೋಲ್ಲ? ಆಮೇಲೆ ಸಾಸಿವೆ ಹಾಕಿದ ನಂತರ ನೀರುಳ್ಳಿ ಹಾಕಿದರೆ ಸಾಸಿವೆ ಸ್ವಲ್ಪ ಬೇಗ ಕಾಯ್ತದೆ. ಹೌದು. ಓಕೆ. ಸಾಸಿವೆ ಹಾಕಿದ ನಂತರ ಮತ್ತೆ ಬೇವಿನ ಸೊಪ್ಪು ಹಾಕುವ. ಬೇವಿನ ಸೊಪ್ಪಲ್ಲ? ಓಕೆ. ಇನ್ನು ಸಾಸಿವೆ ಅಲ್ಲ? ಸಾಸಿವೆ. ಓಕೆ. ಮತ್ತು ಬೆಳ್ಳುಳ್ಳಿ ಹಾಕುವ, ಬೆಳ್ಳುಳ್ಳಿ ಮತ್ತು ಶುಂಠಿ. ಓಕೆ, ನೀವು ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಜಜ್ಜಿ ಹಾಕೋದು? ಜಜ್ಜಿ ಹಾಕಿದ್ದೇವೆ. ಓಕೆ. ಜಜ್ಜಿ ಹಾಕ್ಬೋದು, ತುರಿದು ಕಟ್ ಮಾಡಿ ಸಾಕ್ಬೋದು. ಬೆಳ್ಳುಳ್ಳಿ ಜಿಂಜರ್ ಎಲ್ಲ ತುಂಬ ತಿನ್ನುವವರು ಜಾಸ್ತಿ ಸಾಕ್ಬೋದು, ಒಳ್ಳೆ ಇದು ಕೊಡ್ತದೆ. ಹಾಂ, ಓಕೆ. ಫ್ಲೇವರ್ ಕೊಡ್ತದೆ. ನೋಡಿ, ನೀವು ಸಾಸಿವೆಯನ್ನು ಮಾತ್ರ ಲಾಸ್ಟಿಗೆ ಹಾಕ್ಕೊಂಡಿದ್ದಲ್ಲ? ಹೌದು, ಯಾಕಂದರೆ ಬೇಗ ಹಾಕಿರೋದು ಸ್ಮೆಲ್ ಸಹ ಬರ್ತದೆ. ಹಾಂ, ಹೌದು. ಮತ್ತು ಕಪ್ಪಾಗ್ತದೆ. ಮತ್ತು ಇದಕ್ಕೆ ಮಸಾಲೆ ಇದಕ್ಕೆ ಆ್ಯಡ್ ಮಾಡುವ ಕಾರಣ ಹೀಗೆ ಹಾಕೊಳ್ಳೋದು. ಡೈರೆಕ್ಟ್ ಒಗ್ಗರಣೆ ಹಾಕೋದಾದ್ರೆ ಸಾಸಿವೆ ಫಸ್ಟ್ ಹಾಕಿ ಹಾಕೊಳ್ಳೋದು. ಹಾಗೆ ಹಾಕೋದು. ಇದು ತುಂಬ ಬೇರೆ ಬೇರೆ ಐಟಮ್ಸ್ ಹಾಕುವಾಗ ಸಾಸಿವೆ ಲೇಟ್ ಆಗ್ತದೆ. ಹೌದು ಹೌದು. ನಾವು ಆವಾಗಲೇ ಈಗ ಇದು ಆಯ್ತಲ್ಲ ರೆಡಿ. ಇದು ರೆಡಿ ಆದ ನಂತರ ಆಗ ಕರೆದಿಟ್ಟಿದ್ದೇವೆಲ್ಲ, ಆ ಮಸಾಲೆಯನ್ನು ಹಾಕಬೇಕು. ಇದಕ್ಕೆ ಆ್ಯಡ್ ಮಾಡೋದಲ್ಲ? ಸಾಸಿವೆ ಒಂದು ಫಸ್ಟ್ ಕರೆಕ್ಟ್ ಹುರಿದ್ರೆ ಮತ್ತೆ ಬೇರೆ ಏನು ಎಂತ ಆಗದಿರೋ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಬರುತ್ತೆ, ಅದೊಂದು ಕರೆಕ್ಟ್ ಇರಬೇಕು ಅಷ್ಟೇ. ಹೌದು ಹೌದು. ಮತ್ತೆ ಆಗ ಕರ್ದ ಗ್ರೈಂಡ್ ಮಾಡಿದ ಮಸಾಲೆಯನ್ನು ಹಾಕ್ತೇನೆ. ಕೆಂಪು ಮೆಣಸು ಹಾಕಿ ಸಹ ಮಾಡ್ಬೋದು. ಇಲ್ಲದ್ರೆ ನಾವು ಗ್ರೀನ್? ಹಾಂ, ಗ್ರೀನಲ್ಲೇ ಮಾಡ್ಬೋದು. ಗ್ರೀನ್ ಮೆಣಸು, ಕೊತ್ತಂಬರಿ ಸೊಪ್ಪು ಅದೆಲ್ಲ. ಇದಕ್ಕೆ ನೀರು ಬೇಕು ಅಂತ ಉಂಟಾ? ಬೇಡ ಬೇಡ, ನೀರೇನು ಬೇಡ. ನೀರಿನ ಅವಶ್ಯಕತೆ ಇಲ್ಲ? ನೀರಿದ ಅವಶ್ಯಕತೆ ಇಲ್ಲ, ಒಂಥರ ಡ್ರೈ ಥರ. ಡ್ರೈ ಆಗಿ. ಹೌದು ಹೌದು ಹೌದು. ಈಗ ಇದರಲ್ಲಿ ಬಿಟ್ಟ ನೀರು ಸಹ ಇರ್ತದೆ, ಅದು ಹಾಕುವಾಗ ಸರಿ ಆಗ್ತದೆ. ಓಕೆ, ನೋಡಿ ನೀವು ನೀರು ಹಾಕಿ. ಇದು ರೆಡಿ ಆಯಿತು ಸರ್, ಇದನ್ನು ಹಾಕ್ತೇನೆ. ಹಾಂ, ಓಕೆ. ಬೇಯಿಸಿದಂತಹ ಕಲ್ಲಂಗಡಿಯ ಸಿಪ್ಪೆ ಅಲ್ಲ? ಓಕೆ. ಮತ್ತು ಟೊಮೆಟೊ ಈರುಳ್ಳಿ ಎಲ್ಲ ಹಾಕಿದ್ದೀರಾ? ತರಕಾರಿದ ರೇಟ್ ಜಾಸ್ತಿ ಆದ ಕಾರಣ ಇದನ್ನು ಸ್ವಲ್ಪ ಬಿಸಿಡ್ಬೇಕಂತ ಇಲ್ಲ. ಹೌದು, ತರಕಾರಿ ರೇಟ್ ಜಾಸ್ತಿ ಅಂತಲ್ಲ, ಮತ್ತು ನಾವು ಈ ಥರದ್ದು ಫುಡ್ ನೋಡಿ, ನಾವಿಲ್ಲಾದ್ರೆ ನಾರ್ಮಲ್ ಆಗಿ ತಿಂದರೆ ಅದನ್ನು ವೇಸ್ಟ್ ಮಾಡೋದಲ್ಲ. ಹೌದು, ಇದೆಲ್ಲ ಯಾರು ನೋಡ್ಲಿಕ್ಕಿಲ್ಲ, ಅದಕ್ಕಾಗಿ ಇಲ್ಲಿ ಮಾಡಿ. ಅದರಲ್ಲಿ ಕೂಡ ನೋಡಿ ಆರೋಗ್ಯ ಇರುತ್ತೆ ನೋಡಿ, ಆರೋಗ್ಯ ಅಂಶಗಳೆಲ್ಲ ಇರುತ್ತೆ. ಇದು ತುಂಬ ಒಳ್ಳೇದು. ಯಾಕಂತ ಹೇಳಿದ್ರೆ ಹೊರಗೆ ಹೋದ್ರೆ ತುಂಬ ಬಿಸಿಲು, ಒಳಗೆ ಕುತ್ಕೊಳ್ಳಿಕ್ಕೆ ಆಗೋದಿಲ್ಲ ಸೆಕೆಯಲ್ಲಿ. ಅದಕ್ಕೆ ಈ ಥರ ಮಾಡಿ ಎಂತ ಸಹ ಸ್ನ್ಯಾಕ್ಸ್ ಆಗ್ಬೋದು, ಪಲ್ಯ ಆಗ್ಬೋದು, ಯಾವುದು ಮಾಡಿ ತಿಂದರೆ ಸಹ ಒಳ್ಳೆ ರೆಸಿಪಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕು. ಆಲ್ಮೋಸ್ಟ್ ರೆಡಿ ಅಂತ ಹೇಳ್ಬೋದು. ಒಂದೆರಡು ಸತಿ ತಿರುಗಿಸಿದ್ರೆ ಈಗ ರೆಡಿ ಅಲ್ಲ? ರೆಡಿ ಆಯಿತು ನೋಡಿ, ಇದೊಂದು ಥರ ಡ್ರೈ ಆಗಿ ಚೆನ್ನಾಗಿ ಬಂದಿದೆ. ಹೌದು, ಓಕೆ. ರೆಡಿಯಾ? ರೆಡಿ ಆಯಿತು ಸರ್. ಓಕೆ, ನಮ್ಮದು ಏನು
ವಾಟರ್ ಮೆಲನ್ದು ಸಿಪ್ಪೆಯ ಸುಕ್ಕ ಅಂತ ರೆಡಿಯಾಗಿದೆ, ಇನ್ನು ಸರ್ವ್ ಮಾಡಲಿಕ್ಕೆ ಬಾಕಿ ಅಲ್ಲ. ಓಕೆ ಓಕೆ, ಈಗ ಸರ್ವ್ ಮಾಡುವ ಟೈಮಲ್ಲ. ರೆಡಿ ಆಯಿತು ಕಲ್ಲಂಗಡಿ ಬಿಸಿಯಾದ ಸುಕ್ಕ ಅಂತೂ ರೆಡಿ. ಓಕೆ, ಟೇಸ್ಟ್ ನೋಡಿ ಹೇಗೆ ಆಯಿತು ಅಂತ ಹೇಳಿ ಸರ್. ಓಕೆ, ನೋಡಿ ಒಂದು ಪ್ಲೇಟ್ ಹಾಗೆ ಕೊಟ್ಟಿದ್ದೀರಾ. ನಾರ್ಮಲ್ ಆಗಿ ಇದನ್ನು ಒಂದು 2-3 ಜನ ಅಂತೂ ತಿನ್ಬೋದಲ್ಲ, ಅಷ್ಟುಂಟು ಚೆನ್ನಾಗುಂಟು. ನಾರ್ಮಲ್ ಆಗಿ ನಾವು ಈಗ ಕಲ್ಲಂಗಡಿ ಇದೆಲ್ಲ ಹೌದು ದೋಸೆ ಅಂತೂ ರೆಡಿ ಆಗಿದೆ, ಈಗ ಸುಕ್ಕ ಅಂತೂ ರೆಡಿ ಆಗಿದೆ. ಟೇಸ್ಟ್ ನೋಡುವಲ್ಲ ಹಾಗಾದ್ರೆ ಈಗ. ನೋಡಿ ಸರ್. ಓಕೆ, ಇಂದ್ರ ಮ್ಯಾಮ್ ಅಂತೂ ಸಾಕಾಗಿ ಮತ್ತು ಆ ಕಲ್ಲಂಗಡಿಯ ಸುಕ್ಕ ಅಂತೂ ರೆಡಿ ಮಾಡಿಕೊಟ್ಟಿದ್ದಾರೆ, ಕಲ್ಲಂಗಡಿಯ ಸಿಪ್ಪೆಯ ಸುಕ್ಕ. ನಾನು ಟೇಸ್ಟ್ ಮಾಡೋಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಕಲ್ಲಂಗಡಿ ಸಿಪ್ಪೆಯ ಸುಕ್ಕ ತಯಾರಿಸುವ ವಿಧಾನ. ಮೊದಲಿಗೆ ಕಲ್ಲಂಗಡಿಯ ಸಿಪ್ಪೆಯನ್ನು ಸುಲಿದು ಅದರ ಬಿಳಿ ಭಾಗವನ್ನು ಚಿಕ್ಕದಾಗಿ ತುಂಡು ಮಾಡಿಕೊಂಡು ಸ್ವಲ್ಪ ನೀರು, ಈರುಳ್ಳಿ, ಟೊಮ್ಯಾಟೊ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸಿ. ಇನ್ನೊಂದೆಡೆ 2 ಎಸಳು ಬೆಳ್ಳುಳ್ಳಿ, ಹುಣಸೆ ಹಣ್ಣು, ಕರಿಮೆಣಸು, ಧನಿಯಾ, ಜೀರಿಗೆ, 4ರಿಂದ 5 ಹಸಿಮೆಣಸು, ಕರಿಬೇವು, ಕೊತ್ತಂಬರಿ ಸೊಪ್ಪು, ಪುದೀನಾ ಸೊಪ್ಪು ಹಾಕಿ ರುಬ್ಬಿಕೊಳ್ಳಿ. ಆನಂತರ ತೆಂಗಿನ ತುರಿ ಸೇರಿಸಿ ತರಿತರಿಯಾಗಿ ರುಬ್ಬಿಕೊಳ್ಳಿ. ಬಳಿಕ 2 ಚಮಚ ತುಪ್ಪ ಬಿಸಿ ಮಾಡಿಕೊಂಡು ಈರುಳ್ಳಿ, ಸಾಸಿವೆ, ಕರಿಬೇವು, ಬೆಳ್ಳುಳ್ಳಿ, ಶುಂಠಿ ಹಾಕಿ ಒಗ್ಗರಣೆ ಮಾಡಿಕೊಂಡು ರುಬ್ಬಿದ ಮಸಾಲೆ ಸೇರಿಸಿ ಹುರಿಯಿರಿ. ಮಸಾಲೆ ಬೆಂದ ನಂತರ ಬೇಯಿಸಿದ ಕಲ್ಲಂಗಡಿಯನ್ನು ಸೇರಿಸಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಮೇಲಿನಿಂದ ಕೊತ್ತಂಬರಿ ಸೊಪ್ಪು ಉದುರಿಸಿ ಸರ್ವ್ ಮಾಡಿ. ಬಿಸಿ ಬಿಸಿಯಾದ ಕಲ್ಲಂಗಡಿ ಸಿಪ್ಪೆಯ ಸುಕ್ಕ. ಅಡುಗೆ ಅಂತೂ ರೆಡಿಯಾಗಿದೆ. ಒಂದು ದೋಸೆ, ಇನ್ನೊಂದು ಸುಕ್ಕ ಅಲ್ಲ, ಯಾವ್ದು ನೋಡುವ ಟೇಸ್ಟ್ ಫಸ್ಟಿಗೆ? ದೋಸೆ ಸಹ ದೋಸೆಯನ್ನು ಅದಕ್ಕೆ ಮುಳುಗಿಸಿ ತಿನ್ನಿ. ಹಾಗೂ ನೋಡ್ಬೋದಲ್ಲ. ಓಕೆ, ನಾವೀಗ ಫಸ್ಟಿಗೆ ದೋಸೆ ಟೇಸ್ಟ್ ನೋಡುವ. ಸ್ವಲ್ಪ ಸ್ವೀಟ್ ಥರ ಬರ್ಬೋದಲ್ಲ? ಬರೀ ದೋಸೆ ಅಲ್ಲ, ಇದು ಅದಕ್ಕೆ ಇದೇ ಕಾಂಬಿನೇಷನ್. ಅದೇ ಕಾಂಬಿನೇಷನ್. ಓಕೆ, ಹೀಗೆ ತಗೊಂಡು ಹೇಗಾಗಿದೆ ಹೇಳಿ. ಚೆನ್ನಾಗಿತ್ತು ಮ್ಯಾಮ್. ನಾವು ವಾಟರ್ ಮೆಲನ್ದು ಸ್ವಲ್ಪ ಅದು ನಾವು ಏನು ಹಾಕಿದ್ದೇವೆ ದೋಸೆಗೆ ಅಂತ ಬರುತ್ತಲ್ಲ, ಅಂದರೆ ವಾಟರ್ ಮೆಲನ್ ಸ್ವಲ್ಪ ಏನು ಆ ಟೇಸ್ಟ್ ಗೊತ್ತಾಗ್ತದೆ. ನಾವು ನಾರ್ಮಲ್ ದೋಸೆಗಿಂತ ಸ್ವೀಟ್ನೆಸ್ಸು ಮತ್ತು ಆ ಥರದ್ದೆಲ್ಲ ಚೆನ್ನಾಗಿ ಬಂದಿದೆ. ಟೇಸ್ಟ್ ಅಂತೂ ಚೆನ್ನಾಗಿದೆ. ಇದೆಲ್ಲ ಬಿಸಿ ಬಿಸಿ ಸಿಕ್ಕಿದ್ರೆ ಫುಲ್ಲು ಖಾಲಿ ಮಾಡ್ಬೋದಲ್ಲ. ನಾರ್ಮಲ್ ಆಗಿ ಖುಷಿ ಆಗ್ತದೆ. ಚೆನ್ನಾಗಿದೆ, ಹೌದು. ಈಗ ಸ್ಪೆಷಲ್ಲಾಗಿ ನಾವು ಸುಕ್ಕದ ಟೇಸ್ಟ್ ಮಾಡೋಲ್ಲ, ತಗೊಳ್ಳಿ. ಪರವಾಗಿಲ್ಲ. ಓಕೆ, ಇದು ಊಟಕ್ಕೆ ಕೂಡ ತಗೊಳ್ಬೋದು ಅಂತಲ್ಲ? ಊಟಕ್ಕೆ ತಿಂಡಿಗೆಲ್ಲ ಅದಕ್ಕೆ ಆಗ್ತದೆ ಸರ್. ಓಕೆ, ಏನದು ಮೇಲ್ಗಡೆ ಸಿಪ್ಪೆದು ಒಳ್ಳೆದಾಗ್ತದೆ, ಚೆನ್ನಾಗಿ ಬರುತ್ತೆ. ನಾರ್ಮಲ್ ನಾವು ಈಗ ಈ ಸೌತೆಕಾಯಿದೆಲ್ಲ ನೋಡಿ, ಸಿಪ್ಪೆದೆಲ್ಲ ಏನು ಪಲ್ಯ ಆ ಥರ ಎಲ್ಲ ಮಾಡ್ತೇವಲ್ಲ, ಅದೇ ಟೈಪ್ ಬಂದಿದೆ. ಬಟ್ ಇದು ವಾಟರ್ ಮೆಲನ್ದು ಇದಲ್ಲ. ಇದು ಹೇಳಿದ್ರೆ ಮಾತ್ರ ಗೊತ್ತಾಗ್ತದೆ ಸರ್, ಹಾಂ, ಕಲ್ಲಂಗಡಿ ಸಿಪ್ಪೆ ಅಂತೇಳಿ. ಇಲ್ಲದ್ರೆ ಗೊತ್ತಾಗಲ್ಲ. ಕುಂಬಳಕಾಯಿ ಸಿಪ್ಪೆ ಅದರ ಸಿಪ್ಪೆಯಾಗಿ ಉಂಟು. ಹೌದು, ಚೆನ್ನಾಗಿ ಬಂದಿದೆ ಮ್ಯಾಮ್. ಇದು ಊಟದ ಜೊತೆ ಕೂಡ ತಗೊಳ್ಬೋದು. ಇಲ್ಲ ಇದು ನಾವು ಈ ಥರ ಯಾವ ದೋಸೆಗೆ, ಯಾವುದು ಬ್ರೇಕ್ಫಾಸ್ಟಿಗೆ, ಯಾವ ತಿಂಡಿಗೆ ಸಹ ಇದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳಿ. ಕಾಂಬಿನೇಷನ್, ಹೌದು. ಸ್ಪೆಷಲ್ಲಾಗಿ ಇವತ್ತು ವಾಟರ್ ಮೆಲನ್ದು ನಾವು 2 ಡಿಶ್ ಮಾಡಿದ್ದಾರೆ. ಚೆನ್ನಾಗಿ ಬಂದಿದೆ, ಟೇಸ್ಟಿಯಾಗಿದೆ. ಹೇಗೆ ಅನ್ನಿಸ್ತು ನಿಮಗೆ ಫಸ್ಟ್ ಟೈಮ್ ಬಂದಿದ್ದೀರಾ? ನನಗಂತೂ ತುಂಬ ಖುಷಿ ಆಯಿತು. ಖುಷಿ ಆಯ್ತಲ್ಲ? ಯಾವುದು ನಿಮ್ಮ ಮನೆಯಲ್ಲೇ ಮನೆಯಲ್ಲಿ ಮಾಡ್ತಾ ಇದ್ದೀರಿ? ಕಾಂಪಿಟೇಷನ್ ಎಲ್ಲಾದರೂ ಇದ್ರೆ ಹೋಗ್ತಾ ಇರ್ತಾನೆ, ಕುಕ್ಕಿಂಗ್ ಕಾಂಪಿಟೇಷನ್. ಓಕೆ, ನಮ್ಮ ಟಿವಿಗೆ ಬರಬೇಕಂತ ಒಂಥರ ಖುಷಿ ಆಗ್ತಿತ್ತು. ಇವತ್ತು ಹೇಗೋ ಬಂದೆ. ಓಕೆ, ನೀವು ಕಾಂಪಿಟೇಷನ್ ಅಂತ ಹೇಳ್ತಿದ್ದೀರಿ. ನಮ್ಮ ಸೌರುಚಿ ಮತ್ತು ನಮ್ಮ ಟಿವಿಯಲ್ಲಿ ಕೂಡ ಕೆಲವು ಕಾಂಪಿಟೇಷನ್ ಎಲ್ಲ ಆಗ್ತದೆ. ಅದು ಕೂಡ ಮುಂದೆ ಭಾಗವಹಿಸಿ ಅಂತ ಹೇಳ್ತಾ 2 ಡಿಶ್ ಕೂಡ ಚೆನ್ನಾಗಿ ಬಂದಿದೆ, ಟೇಸ್ಟಿಯಾಗಿ ಬಂದಿದೆ. ಹಾಗಾಗಿ ನಮಗೆ ಒಂದು ಕಾರ್ಯಕ್ರಮ ಒಂದು 2 ಡಿಶ್ ಕೊಡೋದಕ್ಕೆ ನಿಮಗೆ ಸಂತೋಷ್ ರೈಸ್ ಮಿಲ್ಸ್ ಅವರ ಸರ್ ಅವಲಕ್ಕಿ ಹಾಗೂ ಕುಶಲಕ್ಕಿ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಹಾಗೆಯೇ ಸ್ಪೆಷಲಾಗಿ ನಾನಾ ಮಸಾಲ ಇವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಓಕೆ, ಥ್ಯಾಂಕ್ ಯು. ಓಕೆ, ಇಂದ್ರ ಮ್ಯಾಮ್ ಸಾಕಾಗುವಂತಹ ಕಲ್ಲಂಗಡಿಯ ದೋಸೆ ಮತ್ತು ಸ್ಪೆಷಲಾಗಿ ಕಲ್ಲಂಗಡಿ ಸಿಪ್ಪೆಯ ಸುಕ್ಕ 2 ಕೂಡ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಈ ಸಂಚಿಕೆನ ಇಲ್ಲಿಗೆ ಅನಿಸ್ತಾ ಇದ್ದೇವೆ. ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.